ಇನ್ನು ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಮತ್ತು ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಆರೋಪಿಗಳ ಜೊತೆ ನಂಟನ್ನು ಹೊಂದಿರುವಂತಹ ಆರೋಪದ ಮೇಲೆ ರಾಷ್ಟ್ರೀಯ ತನಿಖಾ ತಂಡ ಪಡೆದಿರುವಂತಹ ಶಂಕಿತ ವಿದ್ಯಾರ್ಥಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ವಾರಂಪಳ್ಳಿಯ ನಿವಾಸಿ ರಿಯಾನ್ ಶೇಖ್ ಕುರಿತು ಶಾಸಕ ರಘುಪತಿ ಭಟ್ ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಉಡುಪಿಯ ಬ್ಲಾಕ್ ಕಾಂಗ್ರೆಸ್ ಮುಖಂಡ ತಾಜುದ್ದೀನ್ ಶೇಖ್ ಅವರ ಪುತ್ರನಾಗಿರುವಂತಹ ರಿಷಾನ್ನನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಧಿಕಾರಿಗಳ ತನಿಖೆಯಲ್ಲಿ ಒಂದೊಂದೇ ಆತಂಕಕಾರಿ ವಿಚಾರಗಳು ಹೊರಗೆ ಬರ್ತಾ ಇದ್ದು, ತನಿಖೆಯನ್ನು ಇನ್ನಷ್ಟು ತೀವ್ರಗೊಳಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಜೊತೆಗೆ ಕರಾವಳಿಯಲ್ಲಿ ಇಂತಹ ನಿಗೂಢ ಚಟುವಟಿಕೆಗಳ ಬಗ್ಗೆ ತನಿಖೆ ಆಗಬೇಕು. ಹಿಜಾಬ್ ವಿವಾದ ಆದಾಗಲೇ ನಾನು ಇಂತಹ ವಿಚಾರಗಳ ಕುರಿತು ಆತಂಕವನ್ನು ವ್ಯಕ್ತಪಡಿಸಿದ್ದೆ. ಈ ನಿಟ್ಟಿನಲ್ಲಿ ಕರಾವಳಿ ಭಾಗದ ಮೇಲೆ ಎನ್ಐಎ ಅಧಿಕಾರಿಗಳು ಹೆಚ್ಚಿನ ನಿಗಾವನ್ನು ಇರಿಸುವಂತಹ ಅವಶ್ಯಕತೆ ಇದೆ ಎಂದರು. ಎನ್ಐಎಯ ಒಂದು ಎನ್ಐಎಯಿಂದ ಬಂಧಿತರಾದಂಥ ರಿಶಾಂತ್ ಅವರು ನಮ್ಮ ಉಡುಪಿಯ ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ನ ಮುಖಂಡರಾದಂಥ ಅದರ ಪ್ರಧಾನ ಕಾರ್ಯದರ್ಶಿಯಾದಂಥ ತಾಜುದ್ದೀನ್ ಶೇಖ್ ಅವರ ಮಗ. ಈಗಾಗಲೇ ಅವನ ಬಂಧನ ಆಗಿದೆ, ತನಿಖೆ ಆಗ್ತಾ ಇದೆ ಮತ್ತು ಬಹಳ ಆತಂಕಕರವಾದಂಥ ವಿಷಯಗಳು ಅದರಲ್ಲಿ ಹೊರಹೊಮ್ಮುತ್ತಾರೆ. ನಾವು ಎನ್ಐಎಯನ್ನು ಸರ್ಕಾರವನ್ನು ಆಗ್ರಹಿಸುವಂಥ ಇದನ್ನು ತನಿಖೆಯನ್ನು ಇನ್ನೂ ತೀವ್ರಗೊಳಿಸಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಇನ್ನಷ್ಟು ಇಂಥ ವ್ಯಕ್ತಿಗಳು ಅಲ್ಲಲ್ಲಿ ನಿಗೂಢ ರೀತಿಯಲ್ಲಿ ಕಾರ್ಯಾಚರಣೆ ಮಾಡುವಂಥ ಸಂಶಯಗಳು ಇವತ್ತು ಇದೆ. ಇದನ್ನು ನಾವು ಹಲವಾರು ವರ್ಷಗಳಿಂದ ಹೇಳಿದ್ದೇವೆ. ಇದು ಹಿಜಾಬ್ ಕೇಸ್ ಆದಾಗಲೂ ನಾನು ಹೇಳಿದ್ದೇನೆ, ಇದು ಕರಾವಳಿಯ ಭಾಗದಲ್ಲಿ ಆತಂಕ ಇದೆ ಅಂತ ಹೇಳುವಂಥದ್ದು. ಹಾಗಾಗಿ ಒಂದೊಂದು ಕೇಸುಗಳಾದಾಗ, ಈಗ ಮೊನ್ನೆ ಪ್ರೆಷರ್ ಕುಕ್ಕರ್ನ ಕೇಸ್ ಆದದ್ರಿಂದ ಅದನ್ನು ಹಿಡ್ಕೊಂಡು ಹೋದಾಗ ಇಲ್ಲಿ ಸಿಕ್ಕಿತು. ಆದರೆ ಇದನ್ನು ಸಮಗ್ರವಾಗಿ ನೋಡಿದರೆ ಇಂಥ ಹಲವಾರು ಹೊರಗೆ ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಇದನ್ನು ಕರಾವಳಿ ಭಾಗವನ್ನು ವಿಶೇಷವಾಗಿ ಎನ್ಐಎ ಗಮನ ಇಟ್ಟು ತನಿಖೆ ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ಮಾಡ್ತಾ ಇದ್ದೀನಿ.